ಇದೇ ಡಿಸೆಂಬರ್ 25ರಂದು ಮಂಗಳೂರಿನಲ್ಲಿ ನಡೆಯುವ ಪ್ರಕಾಶ್ ಅಭಿನಂದನಾ ಸಮಾರಂಭದ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಉದ್ಯಮಿ ಪುರುಷೋತ್ತಮ ಶೆಟ್ಟಿ ಮಾಡಿದರು. ಪ್ರಕಾಶ್ ಶೆಟ್ಟಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕರಾವಳಿಯ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರ ಎಲ್ಲ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದರ ಜೊತೆಗೆ 60 ವರ್ಷವನ್ನು ಪೂರೈಸಿದ ಪ್ರಕಾಶ್ ಶೆಟ್ಟಿ ಅವರಿಗೆ ಸಮಾಜ ಬಾಂಧವರು, ಅವರ ಅಭಿಮಾನಿಗಳು, ಧಾರ್ಮಿಕ ಕ್ಷೇತ್ರದ ಮುಖಂಡರು, ಎಲ್ಲ ಧರ್ಮದವರು ಸೇರಿ ಅಭಿನಂದನಾ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಲಿದೆ. ಉಡುಪಿಯಲ್ಲಿ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳಾದ ಇಂದ್ರಾಳಿ ಜೇಕರ್ ಶೆಟ್ಟಿ, ಜೆರಿ ಡಯಾಸ್, ಮನೋಹರ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಯಾಕಂದ್ರೆ ನಾವೆಲ್ಲರೂ ಈ ಲೋಕಕ್ಕೆ ಬಂದದ್ದು ಬಂದು ಹೋಗುವಂತ ವ್ಯಕ್ತಿಗಳಾಗ್ಲಿಕ್ಕೆ ಮಾತ್ರ ಅಲ್ಲ, ಸುಮ್ಮನೆ ಬಂದು ಹೋಗ್ಲಿಕ್ಕಲ್ಲ, ಇನ್ನೊಬ್ಬರಿಗೆ ಉಪಕಾರಿಗಳಾಗ್ಲಿಕ್ಕೆ, ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ಲಿಕ್ಕೆ. ಈ ನಿಟ್ಟಿನಲ್ಲಿ ಪ್ರಕಾಶಣ್ಣ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಕಾಶಾಭಿನಂದನ ಈ ಕಾರ್ಯ ಮುಂದಿನ ದಿವಸದಲ್ಲಿ ಯಶಸ್ಸುಗೊಳ್ಳಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದನ್ನು ಆಯೋಜಿಸಿರುವಂತ ಎಲ್ಲ ನಾಯಕರಿಗೆ ದೇವರ ಬಲವನ್ನು, ಮಾರ್ಗದರ್ಶನವನ್ನು ಅನುಗ್ರಹಿಸಲಿ. ಈ ಕಾರ್ಯದ ಮೂಲಕ ಅನೇಕ ಜನರು ಇಂತಹ ಸುಂದರವಾದಂಥ ಕಾರ್ಯಗಳನ್ನು ಸಮಾಜಕ್ಕೆ ಕೊಡುವಂಥ ಮನಸ್ಸುಗಳನ್ನು ಅನುಗ್ರಹಿಸಿಕೊಡ್ಲಿ ಎಂಬುದಾಗಿ ನನ್ನ ಹಾರೈಕೆ. ಈ ಕಾರ್ಯಕ್ರಮ ಸಾಲಿನಲ್ಲಿ ಒಬ್ಬರಿದ್ದಾರೆ. ನಾವು ಈ ಭೂಮಿಗೆ ಬಂದದ್ದು ಸ್ವಲ್ಪ ದಿವಸದ ಮಟ್ಟಿಗೆ. ನಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಈ ಭೂಮಿದಲ್ಲಿ ನಾವು ಮಾಡಿ ಪುನಃ ನಮ್ಗೆ ವಾಪಸ್ ಹೋಗ್ಲಿಕ್ಕೆ ಉಂಟು ಭಗವಂತನ ಮನೆಗೆ. ಅಂಚಾದ 4 ದಿನ ಬಿನ್ನೇರು ಮಸ್ತಿಂಗ್ ಉಂಟೇರಿ ಇಜ್ಜಂಕಲ್ ಅಂದ್ರೆ ಈ 4 ದಿನ ನಮ್ಮ ಏನ ಮಲ್ದ ಸಾಧನೆ ಅವು ದೇವರಿಗೆ ಮುಖ್ಯ. ಎಲ್ಲ ಕಡೆ ಮಿತ್ರ ಬರುವಾಗ ದೇವರಿಗೆ ಕೇಳುಜೇರಿ ಏತು ಬಂಗಾರ ಮಲ್ದ, ಏತ ಆಸ್ತಿ ಮಲ್ದ, ಏತು ಸಂಪಾದನೆ ಮಲ್ದ, ಉನೇರು ಕೇಳುಜೇರಿ ದೇವರು ಈ ನಿನ್ನ ಯಾನ್ ಭೂಮಿ ಕಡಬಿಡ್ದೆ, ಈ ಭೂಮಿ ಏನ ಮಲ್ದ, ಈ ಸಮಾಜಕ್ಕೆ ಏನ ಕೊಡುಗೆ ಕೊಡ್ತಾ, ಬಡ ಬಗ್ಗರಿಗೆ ಏತು ಉಪಕಾರ ಮಲ್ದ, ಉನೇನ್ ಕೇಳು ದೇವರಿಗೆ ಕೂಡ ಏನೋ ಒಂದು ಧನ್ ದೌಲತ್, ಆಸ್ತಿ ಪಾಸ್ತಿ, ಬಂಗಾರ ಅವುಪುರ ದೇವರಿಗೆ ಕೊಡಿಸಿ ಕಾರ್ಯಕ್ರಮವನ್ನು ಜರುಗಿಸುವಲ್ಲಿ ಸಮಸ್ತ ಸಮುದಾಯದ ಸಹಕಾರವನ್ನು ಯಾಚಿಸುವಂತ ಒಂದು ಕಾರ್ಯಕ್ರಮ. ಕೆ ಪ್ರಕಾಶ್ ಶೆಟ್ಟರ ಬಗ್ಗೆ ತಮಗೆ ಪರಿಚಯ ಇರ್ಬೋದು. ಯಾಕಂದ್ರೆ ಇವರು ಇದೇ ತಾಲೂಕಿನವರು, ಪಕ್ಕದ ಗ್ರಾಮದವರು. ಉಡುಪಿ ತಾಲೂಕು ಕೊರಟಪಾಡಿ ಗ್ರಾಮದಲ್ಲಿ ಮಾಧವ ಶೆಟ್ಟಿ, ರತ್ನವತಿ ಶೆಟ್ಟಿಯವರ ಸುಪುತ್ರರಾಗಿ ಜನಿಸಿದವರು. ತಮಗೆಲ್ಲ ಅವರ ಪರಿಚಯ ಇರ್ಬೋದು, ಪರಿಚಯ ಮಾಡಬೇಕಾಗಿಲ್ಲ. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಿ ತದನಂತರದ ಪ್ರೌಢಶಾಲಾ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಪದವಿ ವಿದ್ಯಾಭ್ಯಾಸವನ್ನು ಉಡುಪಿಯಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಪೂರೈಸಿದರೊಂದಿಗೆ ತದನಂತರ ತನ್ನ ವೃತ್ತಿ ಜೀವನಕ್ಕಾಗಿ ಅವರು ಪರವೂರಿಗೆ ಹೋಗ್ತಾರೆ.